ಖಂಡಿತವಾದ ಒಂದು ಬದಲಾವಣೆದ ಗಾಳಿ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರಿ ಜೋರಾದ ಬೀಜವೊಂದು ಇದು ನಮ್ಮ ಪೂಪುನ ಪ್ರಚಾರ ಪೂನಗ ಜನಕ್ಕೆಲ್ಲ ಒಂದು ಸ್ಪಂದನೆ ತುನಗ ಮಸ್ತ್ ಖುಷಿ ಆಗ್ಬೋದು. ಇನಿ 33 ವರ್ಷಡು ಮೂಲ BJP ಸಂಸದರಿಗೆ ಇರ್ತದೆ ಈ ಮುಲ್ಪ ವಾರಿತಿರ ಅಭಿವೃದ್ಧಿ ಆತಂದು ಅಭಿವೃದ್ಧಿ ಆ ಕಾಂಗ್ರೆಸ್ MP ಪುನಗ ಆಯ್ನ ಬುಂಡ ಬಕ್ಕವು ಆತನ ಇನ್ನು ಜನಕ್ಕೂ ತುಲನೆ ಮತ್ತು ತೂತೆ ಇರುತ್ತೆ ಅಂಚಾದ ಜನಕ್ಕೂ ಇನ್ನು ಈ ಸತಿ ನಿರ್ಧಾರ ಸ್ಪಷ್ಟವಾದುಂಟು. ಮೂಲು ದೇಶ ಎಡ್ಡೆ ಆವಡು ದೇಶ ಎಡ್ಡೆ ಆವಡು ನೆಂಚಿನ ಆವಡು ಬಂಡ ಶುರುಕು ನಮ್ಮ ಪ್ರತಿ ಒಂದು ಇಲ್ಲದ ಎಡ್ಡೆ ಆವಡು ನಮ್ಮ ಇದು ಇಲ್ಲದ ಜೋಕ್ಲೇನೆ ಕಾನೂನು ಬಾಹಿರ ಕೆಲಸಕ್ಕೂ ಪ್ರಚೋದನೆ ಮಾಡ್ತದೆ. ಅಗಲು ಜೈಲಿಗೆ ಬೋದು ಕುಲ್ಲುಂಡ ಅಥವಾ ಪೆಟ್ಟು ತಿಂದ ಆಸ್ಪತ್ರೆಯಲ್ಲಿ ಜೆತ್ತಂಡ ಅಥವಾ ಅಗಲು ಕೊಲೆಗೀಡಂಡ ಆ ಇಲ್ಲು ಓಲು ಎಡ್ಡೆ ಆಪನ ಆ ಇಲ್ಲದ ಅನಾಥ ಭಾವನೆ ಅಂಚೊಪ್ಪನಾಗ ದೇಶ ಎಡ್ಡೆ ಆಪನ ಪ್ರಶ್ನೆ ಓಲು ಬರ್ತದೆ ಒಂದು ಇನ್ನು ಜನಕ್ಕೆ ತೆರೀತಂಡೆ ಅಂಚಾದ ಮತದಾರರಿಗೆ ಪ್ರಬುದ್ಧರಾಗ್ತಾರೆ. ಖಂಡಿತವಾದ ಬದಲಾವಣೆಗೆ ಒಂದು ಕಾತೊಂದಿತ್ತೇವೆ. ಆ ಬದಲಾವಣೆ ಎಲ್ಲ ದಿನ ಚುನಾವಣೆಯನ್ನು ಆಪೋದು ಬಂದರೆ ಅನಿಚ್ಚಿಸ್ತಾರೆ. ಎಲ್ಲಂಜಿ 25 ತಾರೀಕಿಗೆ ನಡೆಕೊಂಡ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮಾಜದ ಅಭ್ಯರ್ಥಿಯಾದ ಶ್ರೀ ಪದ್ಮರಾಜ್ ಆರ್ ಬೇರೆ ಸ್ಪರ್ಧೆ ಬಂದಲ್ಲಿ ಆರ್ ಅಂತಿಮ ಸ್ಪರ್ಧೆಯಲ್ಲಿ ಅವರಿಗೆ ನಿಚ್ಚಲ ಬಹುಮತ ಬರ್ತದೆ. ಐನಾತಿ ಜಾಸ್ತಿ ಜನಗಳು ಮಾತ್ರ ಸಂಪೂರ್ಣ ಸಹಕಾರ ಕೊಟ್ಟು ಅವರಿಗೆ ವಿಜಯಗೂ ಸಾಲಿ ಬಂದ್ಕೊಂಡು ಬಂದ ಪ್ರಾರ್ಥನೆ ಮಾಡುತ್ತದೆ. ಮಾತಾ ಸಮಾಜದಕ್ಕಲ್ಲ ಮಾತೆ ಜಾತಿದಕ್ಕಲ್ಲ ಜಾತಿ ಧರ್ಮ ಮೂಲತ್ತು ಒಂದೇ ಸಮಾಜದ ಒಂದು ಮಾತೆ ಜನಕ್ಕಲ್ಲ ಈ ಒಂಜಿ ಲೋಕಸಭಾ ಚುನಾವಣೆಯಲ್ಲಿ ಮೇರೆಗೆ ಒಂಜಿ ಮತನ್ನು ಕೊಟ್ಟು ಎಂಗಳಿಗೆ ಮಾಡ್ಕೊಂಡು